ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ಅವಿಭಾಜ್ಯ ಅಂಗವಾಗಿರುವ ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮಂಗಳೂರು ಇದರ ವತಿಯಿಂದ 23ನೇ ರಾಷ್ಟ್ರೀಯ ವಾರ್ಷಿಕ ಹೋಮಿಯೋಪತಿ ಸಮ್ಮೇಳನ ಡೆನಿಸಿಯಂ 2018 ನಡೆಯಲಿದೆ ಎಂದು ಪ್ರಾಂಶುಪಾಲರಾದ ಡಾ ಶಿವಪ್ರಸಾದ್ ಕೆ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ನಮ್ಮ ಸಂಸ್ಥೆಯು ಕಳೆದ 33 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದೆ ಮತ್ತು 2018ರಲ್ಲಿ ಪ್ರಾರಂಭವಾದ ಹೋಮಿಯೋಪತಿ ಸ್ನಾತಕೋತ್ತರ ಪದವಿಯು ದಶಕದ ಸಂಭ್ರಮವನ್ನ ಕೂಡ ಆಚರಿಸುತ್ತಿದೆ. ಅಕ್ಟೋಬರ್ 27 ಹಾಗೂ 28ರಂದು 23ನೇ ರಾಷ್ಟ್ರೀಯ ವಾರ್ಷಿಕ ಹೋಮಿಯೋಪತಿ ಡೆನಿಸಿಯಂ 2018 ಸಮ್ಮೇಳನ ನಗರದ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಆಯುಷ್ ನವದೆಹಲಿ ಇದರ ಹೋಮಿಯೋಪತಿ ವಿಭಾಗದ ಗೌರವಾನ್ವಿತ ಸದಸ್ಯರಾದ ಡಾ ಎನ್ಎಲ್ ತಿವಾರಿ ಅವರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಪ್ರತಿ ವರ್ಷ ಕಳೆದ 23 ವರ್ಷಗಳಿಂದ ನಾವು ರಾಷ್ಟ್ರೀಯ ವೈದ್ಯಕೀಯ ಸಮ್ಮೇಳನವನ್ನು ನಡೆಸ್ತಾ ಇದ್ದೇವೆ. ಈ ಸಲದ ವೈದ್ಯಕೀಯ ಸಮ್ಮೇಳನದ ಹೆಸರು ಡೆಸಿನಿಯಂ 2018. ಇದು ನಮ್ಮ ಸ್ನಾತಕೋತ್ತರ ಪದವಿಗಳ ಒಂದು ಕೋರ್ಸನ್ನು ಶುರು ಮಾಡಿದಂತಹ 10 ವರ್ಷಗಳ ನೆನಪಿಗೆ ನಾವು ಮಾಡ್ತಾ ಇದ್ದೇವೆ. ಇದನ್ನು 27ರಂದು 10 ಗಂಟೆಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಅದರ ಕನ್ವೆನ್ಷನ್ ಸೆಂಟರ್ ಇದರಲ್ಲಿ ನಡೆಸ್ತಾ ಇದ್ದೇವೆ. 10 ಗಂಟೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಯುಷ್ ನವದೆಹಲಿ ಇದರ ಹೋಮಿಯೋಪತಿ ವಿಭಾಗದ ಗೌರವಾನ್ವಿತ ಸದಸ್ಯರಾದಂತಹ ಡಾ ಎನ್ಎಲ್ ತಿವಾರಿ ಅವರು ವಹಿಸಲಿರುವರು. ಗೌರವಾನ್ವಿತ ಅತಿಥಿಯಾಗಿ ವಿನಾಯಕ ಮಿಷನ್ ಸಂಶೋಧನಾ ಪ್ರತಿಷ್ಠಾನ ವಿಶ್ವವಿದ್ಯಾಲಯ ಸೇಲಂ ಇದರ ಉಪಕುಲಪತಿಗಳಾದಂತಹ ಡಾ ಪಿ ಕೆ ಸುಧೀರ್ ಅವರು ವಹಿಸಲಿರುವರು. ಈ ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದಂತಹ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಇವರು ಅಧ್ಯಕ್ಷತೆ ವಹಿಸಲಿರುವರು. 2 ದಿನಗಳ ವೈಜ್ಞಾನಿಕ ಚರ್ಚೆ ನಡೆಯಲಿರುವುದು. ಈ ಸಂದರ್ಭ ಉಪ ಪ್ರಾಂಶುಪಾಲರಾದ ಡಾ ಇಎಸ್ಜೆ ಪ್ರಭು ಕಿರಣ್, ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿಗಳಾದ ಡಾ ಜಿ ರಾಜಚಂದ್ರ ಮತ್ತು ಮಾಧ್ಯಮ ಸಮಿತಿ ಅಧ್ಯಕ್ಷರಾದ ಡಾ ಸೌಮಿನಿ ಎಂ ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.